ರಂಗದಲ್ಲಿ ರಾಜನಾಗಿ ವಿಜೃಂಭಿಸುವ ಕಲಾವಿದರು ನಿಜ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಆಳಿಗಿಂತ ಕಡಿಮೆ ಇರುತ್ತೆ. ಕೊರೋನಾದಿಂದ ಪ್ರದರ್ಶನಗಳು ನಿಂತ ಬಳಿಕ ಸಂಪಾದನೆಗೆ ಬೇರೆ ಮಾರ್ಗವಿಲ್ಲದೆ ಅನೇಕ ಕಲಾವಿದರು ಬೀದಿಗೆ ಬರುವಂತಾಗಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಯಕ್ಷ ಕಲಾವಿದರೊಬ್ಬರ ಬದುಕಿಗೆ ಉಡುಪಿಯ ಸಂಸ್ಥೆಯೊಂದು ಯಾವ ರೀತಿ ನೆರವಿಗೆ ಬಂದಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ಚಂದ್ರನಾಯಕ ಅವರೊಬ್ಬ ಅಪರೂಪದ ಕಲಾವಿದ. 35 ವರ್ಷಗಳ ಕಾಲ ಯಕ್ಷರಂಗದಲ್ಲಿ ಹಾಸ್ಯಗಾರನಾಗಿ ಲಕ್ಷಾಂತರ ಜನರನ್ನ ರಂಜಿಸಿದವರು. 3 ಹೊತ್ತು ಊಟದ ಆಸೆಗಾಗಿ ಬಡಗುದಿಟ್ಟು ಯಕ್ಷಗಾನ, ಮಂದರ್ತಿ, ಸಾಲಿಗ್ರಾಮ ಸೇರಿದಂತೆ ಹಲವು ಮೇಳಗಳಲ್ಲಿ ದುಡಿದವರು. 3.5 ದಶಕಗಳ ಸೇವೆ ನಿಲ್ಲಿಸಿದ ಬಳಿಕ ಸ್ವಂತಕ್ಕೊಂದು ಮನೆ ಕಟ್ಟಿಕೊಳ್ಳಬೇಕು ಎಂಬ ಆಸೆಯಾಗಿತ್ತು. ತಕ್ಕ ಮಟ್ಟಿಗೆ ಚೆನ್ನಾಗಿರುವ RCC ಮನೆಯೊಂದರ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಅಷ್ಟರಲ್ಲಿ ಕೊರೋನಾ ಮಹಾಮಾರಿಯಂತೆ ಅಪ್ಪಳಿಸಿತು. ಕಲಾವಿದರ ಬದುಕು ಅಕ್ಷರಶಃ ನರಕವಾಗಿ ಬಿಟ್ಟಿತು. ಈ ಹಿರಿಯ ಕಲಾವಿದ ಚಂದ್ರನಾಯಕರ ಬದುಕು ಕೂಡ ಅದಕ್ಕಿಂತ ಹೊರತಾಗಿರಲಿಲ್ಲ. ಕಟ್ಟಿಸಲು ಹೊರಟಿದ್ದ ಕನಸಿನ ಮನೆ ಅರ್ಧಕ್ಕೆ ನಿಂತಿತು. ದಿಕ್ಕೇ ತೋಚದಂತಾಗಿ ಈ ಕಲಾವಿದನ ಬದುಕು ಕಷ್ಟಕರವಾಗಿತ್ತು. ಇವರ ಮಗಳು ಗೀತಾ ಕಲಿಕೆಯಲ್ಲಿ ಬಹಳ ಮುಂದಿದ್ರು. ಹಾಗಾಗಿ ಉಡುಪಿಯ ವಿದ್ಯಾಪೋಷಕನಿಂದ ಶಿಕ್ಷಣಕ್ಕೆ ನೆರವು ಪಡೀತಾ ಇದ್ರು. ಯಕ್ಷಗಾನ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಉಡುಪಿ ಯಕ್ಷಗಾನ ಕಲಾರಂಗ ಈ ಕಲಾವಿದ ಮತ್ತು ವಿದ್ಯಾರ್ಥಿನ ಸಂಕಟವನ್ನು ಅರ್ಥ ಮಾಡಿಕೊಂಡಿತು. ಅರ್ಧಕ್ಕೆ ಕೈಬಿಟ್ಟ ಮನೆಗೆ ಮರುಜೀವ ನೀಡಲು ನೆರವಿನ ಹಸ್ತ ಚಾಚಿತು. ದಾನಿಗಳ ನೆರವು ಪಡೆದ ತಿಂಗಳುಗಳ ಪರಿಶ್ರಮದಿಂದ ಕಲಾವಿದ ಚಂದ್ರನಾಯಕರ ಕನಸಿನ ಮನೆ ಇದೀಗ ಪೂರ್ಣಗೊಂಡಿದೆ. ಮೊದಲಿನ ಮನೆ ತುಂಬ ಸಣ್ಣದಂದರೆ ಮಳೆಗಾಲದಲ್ಲೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಮಲ್ಗೋಲ್ಲ ಜಾಗಲೆಲ್ಲ ನೀರೆಲ್ಲ ಬರ್ತಿತ್ತು. ಮಳೆಗಾಲದಂಗೆಲ್ಲ ಗಾಳಿ ಮಳೆ ಎಲ್ಲ ಬಂದರೆಲ್ಲ ತಗಡೆಲ್ಲ ಹಾರಿ ಹೊತ್ತೆ ಅಂತ ಹೆದರಿಕೊಂಡು ಇರ್ತಿದ್ದಿನ. ಮತ್ತು ಅವರು ಹೆಲ್ಪ್ ಮಾಡಿದ ಅವರಿಗೆ HS ಶೆಟ್ರವರಿಗೆ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಮತ್ತು ನನಗೆ ಈ ಸಂಸ್ಥೆಯಿಂದ ತುಂಬ ಹೆಲ್ಪ್ ಆಗಿದೆ. ಸೆಲ್ಕೋ ಸೋಲಾರ್ ಕಂಪ್ನಿಯಿಂದ ಒಂದು ಟ್ಯಾಬ್ ಅನ್ನು ಕೊಟ್ಟಿರೋ, ಮತ್ತು ಅದಕ್ಕೆ ಮುರಳಿ ಸರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗೆ ಗಂಗಾಧರ್ ಸರ್ಗೂ ಮನೆ ಹೇಗಾಗ್ತಿದೆ ಅಂತ ನೋಡಲಿಕ್ಕೆ ಅವರು ಬರ್ತಾಯಿದ್ರು, ಅವರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಹಾಗೂ ಇವತ್ತು ಉಡುಪಿಯ ಯಕ್ಷಗಾನ ಕಲಾರಂಗ ಕಳೆದ 46 ವರ್ಷಗಳಿಂದ ಕಲೆ, ಕಲಾವಿದರು, ವಿದ್ಯಾರ್ಥಿಗಳಿಗಾಗಿ ತನ್ನದೇ ರೀತಿಯ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡು ಬಂದಂಥ ಹಿರಿಯ ಸಾಂಸ್ಕೃತಿಕ ಸಂಘಟನೆ. ನಮ್ಮ ಹಲವಾರು ಯೋಜನೆಗಳಲ್ಲಿ ಒಂದು ಮನೆ ನಿರ್ಮಾಣ. ಕಳೆದ 4-5 ವರ್ಷಗಳಿಂದ ಭಾಳ ಮುಖ್ಯವಾಗಿ ವಿದ್ಯಾಪೋಷಕ ವಿದ್ಯಾರ್ಥಿಗಳ ಮನೆಯ ದುರವಸ್ಥೆಯನ್ನು ನಾವು ಕಟ್ಟಲಿಕ್ಕೆ ಆರಂಭಿಸಿದ್ದು. ಈಗಾಗಲೇ 21 ಮನೆಯನ್ನು ಕಟ್ಟಿಸಿಕೊಟ್ಟೆವು. ಅದರಲ್ಲಿ 3 ಕಲಾವಿದರು ಇದ್ದಾರೆ, ಮತ್ತು ಉಳಿದದ್ದು ವಿದ್ಯಾಪೋಷಕ ವಿದ್ಯಾರ್ಥಿಗಳ ಮನೆಯನ್ನು ಮೊನ್ನೆ ನಾವು ಮಂದರ್ತಿ ಮೇಳದಲ್ಲಿ ಕಳೆದ 35 ವರ್ಷದಿಂದ ಹಾಸ್ಯ ಕಲಾವಿದನಾಗಿ ಸೇವೆ ಮಾಡ್ತಾ ಬಂದಂಥ ಚಂದ್ರನಾಯಕರಿಗೆ ಮನೆಯನ್ನು ಕಟ್ಟಿಸಿಕೊಟ್ಟೆವು. ಅವರು ಕಳೆದ ವರ್ಷದ ನಮ್ಮ ಕರಾವಳಿಯನ್ನು ಒಂದು ಧೃತಿಗಿಡಿಸಿದಂತಹ ಮಳೆಯಲ್ಲಿ, ಗಾಳಿಯಲ್ಲಿ ಅವರ ಮನೆಯ ತಗಡು ಎಲ್ಲ ಹಾರಿ ಹೋಗಿತ್ತು. ಸಣ್ಣ ಜೋಪುಡಿ ಇದ್ದದ್ದು. ಈ ಸಂದರ್ಭದಲ್ಲಿ ಅವರು ಒಂದು ಸಣ್ಣ ಮನೆಯನ್ನು ಕಟ್ಟಲಿಕ್ಕೆ ಆರಂಭಿಸಿದ್ರು. ಅದನ್ನು ಪೂರ್ತಿಗೊಳಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಈಗಾಗಲೇ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದರು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಉದ್ಯಮಿ HS ಶೆಟ್ರು ನಮಗೆ ಒದಗಿ ಬಂದರು. ಅವರ ಪ್ರಾಯೋಜಕತ್ವದಲ್ಲಿ ಆ ಮನೆಯನ್ನು ಸಂಪೂರ್ಣಗೊಳಿಸಿದ್ದೇವೆ. ಸುಮಾರು 5-6 ಲಕ್ಷ ರೂಪಾಯಿ ಮನೆಗೆ ವೆಚ್ಚ ಆಗಿದೆ. ತಂದೆ ಕಲಾವಿದ, ತಾಯಿ ಕೂಲಿ ಕಾರ್ಮಿಕ, ಒಬ್ಬಳು ಮಗಳು MCOM ಆಗಿದೆ, ಉದ್ಯೋಗ ಇರಲಿಲ್ಲ. ನಮ್ಮ ಕಚೇರಿಯಲ್ಲಿ ಒಂದು ಸಣ್ಣ ಕೆಲಸ ಕೊಟ್ಟಿದ್ದೇವೆ. ಮತ್ತೊಬ್ಬಳು ದ್ವಿತೀಯ PUC ಆಗಿ ಫಸ್ಟ್ ಡಿಗ್ರಿ ಹೋಗ್ತಾ ಇದ್ದಾಳೆ. ಮತ್ತೊಬ್ಬ ಹುಡುಗ ಸಣ್ಣ ಕೆಲಸ ಮಾಡ್ತಾ ಇದ್ದಾನೆ. ತುಂಬ ಕಷ್ಟದಲ್ಲಿದ್ದ